ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಫಲಪುಷ್ಪ ಮತ್ತು ಜನಪದ ವೇಷಗಳೊಂದಿಗೆ ಮೆರವಣಿಗೆ ನಡೆಯಿತು. 35ನೇ ವಾರ್ಷಿಕ ಉತ್ಸವಕ್ಕೆ ಧನ ಸಂಗ್ರಹ ಮಾಡಿದ ಸುಧಾಕರ್ ಶೆಟ್ಟಿ, ಆನಂದ್ ಶೆಟ್ಟಿ, ಪ್ರಸಾದ್ ಆಚಾರ್ಯ ಅವರನ್ನ ಶಾಲು ಹೊದಿಸಿ ಮಲ್ಲಿಗೆ ಹಾರ ಹಾಕಿ ಸ್ಮರಣಿಕೆಯನ್ನಿತ್ತು ಗೌರವಿಸಲಾಯಿತು. ಎಸ್ಎಸ್ಸಿ ಹಾಗೂ ಎಚ್ಎಸ್ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆಯಲ್ಲಿ ಪದಕ ಗೆದ್ದಿರುವ ಸಿದ್ಧಾರ್ಥ ಆನಂದ ಶೆಟ್ಟಿಯವರನ್ನ ಗೌರವಿಸಲಾಯಿತು. ಅಲ್ಲದೆ ಮಹಾಪೂಜೆಯಲ್ಲಿ ಪಾಲ್ಗೊಂಡ ಶಾಸಕ ತುಕಾರಾಂ ಕಾತೆ, ನಗರ ಸೇವಕಿ ಅಂಜಲಿ ನಾಯ್ಕ್, ಶಿವಸೇನಾ ಶಾಖಾ ಪ್ರಮುಖ ವಿಜಯ್ ನವಗಾಂವ್ಕರ್ ಮೊದಲಾದವರನ್ನ ಶಾಲು ಹೊದಿಸಿ ಮಹಾಪ್ರಸಾದ ನೀಡಿ ಗೌರವಿಸಲಾಯಿತು. ಈ ಒಂದು ಮಹಾಪೂಜೆಯಲ್ಲಿ ಚೆಂಬೂರಿನ ಶನೀಶ್ವರ ಮಂದಿರದ ಧರ್ಮದರ್ಶಿ ಕೆಎಂ ರಾಮಸ್ವಾಮಿ, ಒಕ್ಕಲಿಗ ಸಂಘ ಮಹಾರಾಷ್ಟ್ರ ಇದರ ಅಧ್ಯಕ್ಷ ಜಿತೇಂದ್ರ ಗೌಡ ಉಪಸ್ಥಿತರಿದ್ದರು. 35ನೇ ವಾರ್ಷಿಕ ಮಹೋತ್ಸವದಲ್ಲಿ 10,000ಕ್ಕೂ ಮಿಕ್ಕಿ ಭಕ್ತರು ಶ್ರೀದೇವರ ಅನ್ನಪ್ರಸಾದ ಸ್ವೀಕರಿಸಿದರು. ಅಧ್ಯಕ್ಷರಾದ ಆನಂದ್ ಎಲ್ ಶೆಟ್ಟಿ, ಕಾರ್ಯದರ್ಶಿ ಸುರೇಶ್ ಕುಲಾಲ್, ಸಹ ಕಾರ್ಯದರ್ಶಿ ನಿರಂಜನ್ ಶೆಟ್ಟಿ, ಕೋಶಾಧಿಕಾರಿ ಸಂತೋಷ್ ಕೋಟ್ಯಾನ್, ಸಹ ಕೋಶಾಧಿಕಾರಿ ರಾಕೇಶ್ ಕೋಟ್ಯಾನ್, ಅರ್ಚಕರಾದ ಲಕ್ಷ್ಮಣ್ ಭಂಡಾರಿ, ಸಹ ಅರ್ಚಕರಾದ ಸುರೇಶ್ ಪೂಜಾರಿ, ಸಮಿತಿ ಸದಸ್ಯರಾದ ಬನ್ನಂಜೆ ಬಾಬು ಅಮೀನ್, ಕೆ ಕೃಷ್ಣ ಶೆಟ್ಟಿ, ದಯಾನಂದ ಶೆಟ್ಟಿ, ನಾರಾಯಣ್ ಪೂಜಾರಿ, ಪ್ರಸಾದ್ ಆಚಾರ್ಯ, ಸುಧಾಕರ್ ಶೆಟ್ಟಿ, ಸುಭಾಷ್ ಚಂದ್ರ ಶೆಟ್ಟಿ ಉಪಸ್ಥಿತರಿದ್ದರು. ಪೂಜಾ ಸಮಿತಿಯಲ್ಲಿ ಅಧ್ಯಕ್ಷರಾದ ಪ್ರಸಾದ್ ಆಚಾರ್ಯ, ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ, ಕಾರ್ಯದರ್ಶಿ ದಯಾನಂದ ಶೆಟ್ಟಿ, ಸಹ ಕಾರ್ಯದರ್ಶಿ ಸಂತೋಷ್ ಸಾಲ್ಯಾನ್, ಕೋಶಾಧಿಕಾರಿ ಸುಭಾಷ್ ಚಂದ್ರ ಶೆಟ್ಟಿ, ಸಹ ಕೋಶಾಧಿಕಾರಿ ಶ್ರೀಧರ್ ಶೆಟ್ಟಿ ಅಲ್ಲದೆ ದಿನೇಶ್ ಆಚಾರ್ಯ, ಪ್ರಮೋದ್ ಶೆಟ್ಟಿ, ದೀಕ್ಷಿತ್ ಶೆಟ್ಟಿ, ಸಂಜಯ್ ಶೆಟ್ಟಿ, ಅಕ್ಷಯ್ ಪೂಜಾರಿ, ಸಲಹಾ ಸಮಿತಿಯಲ್ಲಿ ವಿಠಲ್ ಪೂಜಾರಿ, ಶೇಖರ್ ಶೆಟ್ಟಿ, ನಾರಾಯಣ್ ಶೆಟ್ಟಿ, ಸಂತೋಷ್ ಪೂಜಾರಿ, ರಘು ಶೆಟ್ಟಿ, ನಿಮಯ ಆಚಾರ್ಯ, ವಾಸು ಬೆಳ್ಚಡ, ಕೇಶವ್ ಪೂಜಾರಿ, ಯದುನಂದ ಬಂಗೀರ, ಜಿತೇಂದ್ರ ಶೆಟ್ಟಿ, ದಯಾನಂದ ಶೆಟ್ಟಿ ಉಪಸ್ಥಿತರಿದ್ದರು. ಶನಿ ಗ್ರಂಥ ಪಾರಾಯಣ, ಯಕ್ಷಗಾನ ತಾಳಮದ್ದಲೆಯೂ ಜರುಗಿತು. 35ನೇ ವಾರ್ಷಿಕ ಶ್ರೀ ಶನೀಶ್ವರ ಮಹಾಪೂಜೆಯಲ್ಲಿ ಭಾಗವಹಿಸಿದ ಸರ್ವ ಭಕ್ತರಿಗೂ ಶ್ರೀದೇವರು ಸಕಲ ಸನ್ಮಂಗಳವನ್ನುಂಟು ಮಾಡಲಿ.
ಹಿರಿಯ ರಾಜೇಂದ್ರ ಬಾಬು ಮೆಂಡನ ನೇತೃತ್ವಡು ಪಕ್ಕಂಚೆ ವಿಠಲ ಮೆಂಡು ಪಕ್ಕಂಚೆ ಸೂರ್ಯನ ಮಗನ ನೇತೃತ್ವಡು ಈ ಸಂಸ್ಥೆ ಮಿತ್ತು ಬರಂದು ಪಕ್ಕ ಎಂಕಲ್ ಮಾತು ಎಂಕಲ್ ಜವಣಿ ಒಟ್ಟಾಗಿ ಕೂಡಲೇ ಎಂಕಲ್ ಮಾತು ಒಟ್ಟಿಗೆ ಒಂದು ಸಮಿತಿ ಮಲ್ತದೆ ಆ ಸಮಿತಿ ಎಂಕಲಿಗೆ ಒಂದು ತಿರುಗಿ ಪೋಸ್ಟನ್ನು ಕೊಡ್ದು ಎಂಕಲ್ ಈ ದೇವರನ ಸೇವೆನು 30 ವರ್ಷ ಮುಟ್ಟಕೊಂಡು ಹೋಗಿದ್ದೇವೆ ಅಂಚದ ಪನೆಗಳು ಈ ಮೊಲ್ಲ ಒಂದು ಆಶೆ ನೆಗಳು ಒಂದು ಬೈದ ಹಣ ಇಕ್ಕರಿಗೆ ತುಂಬ ಇರೋ 30 ವರ್ಷ ಮುಟ್ಟು ಅನ್ಪಿನ ಒಂದು ವಿಶೇಷ ಎಂಕಲಿಗೆ ಗೊತ್ತಿದ್ದಾಡು ಆಡ ಮುಲ್ಪ ಊರ್ದ ಪರ ಊರ್ದ ದಾನಿಲೇನೋ ಭಕ್ತಾದಿಗಳನ್ನ ಒಂಜಿ ಹುಮ್ಮಸ್ಸಡು ಎಂಕಲಿಡೆ ಮುಟ್ಟಿಯ ಈ ಸಂಸ್ಥೆಡು ಬ್ಯಾಲೆ ಮಲ್ಪುರು ಬಂಡ ಭಾರಿ ಒಂದು ಉಮೇದು ಎನ್ನ ಸರ್ವಿಸ್ 21 ವರ್ಷ ಸ್ವಲ್ಪ ಸತತವಾದ ಸೆಕ್ರೆಟರಿಶಿಪ್ ಉಳ್ಳೆ ಲೇಪಂಡ ಯಾನು ತಪ್ಪು ಅಂದ್ರೆ ಜನಗಳು ಈರೇ ಹಾಲೆ ಅಂತಾರೆ ಅಪ್ಪಣ ಏನು ಮಲ್ತಿನ ಬೇಲೆ ಎಂಕೊಂದು ಖುಷಿ ಬರೋದು ಅಂಚನೆ ಒರಿಯೇಡ ಮಾತ್ರ ಸಾಧ್ಯ ಅಂತೇಳಿ ಬೇರೆ ಮಾತಗಲ್ಲ ಒಂದೇ ಲೆಕ್ಕ ಪರಿಶ್ರಮ ಆಡ ಪುದರ್ ಮಾತ್ರ ಒರಿ ಆಯ ಅಧ್ಯಕ್ಷ ನಿಂಬೆ ಸೆಕ್ರೆಟರಿ ಆಯ ಕಾರ್ಯ ಕ್ಯಾಶರ್ ಉಂಟು ಲೆಕ್ಕ ಎಂಕಲ್ಲ ಇಟ್ಟು ಮಲ್ತೊಂದಿಲ್ಲ ಆಡ ಕೆಲಸ ಮಾತ್ರ ಪೂರಗಳು ಒಂದೇ ರೀತಿ ಮಲ್ಪರು ಅವು ಎಂಕಲ್ಲ ಖುಷಿ ಬರೋದು ಅಂಚನೆ ಮುಲ್ಪದ ಜೋಕುಲು ಬಸ್ಸಿರ ಮುಲ್ಪದ ಮಹಿಳೆಯರು ಬಸ್ಸಿರ ಅಂಜೋ ಮುಟ್ಟ ಅಂಜೋ ದಾಂತಿನ ಎಂಕಲ್ಲ ಆಬ್ಸೆನ್ಸ್ ಇಲ್ಲ ಮುಲ್ಪದ ಮಹಿಳೆಯರು ಅವೇನು ಅರ್ಧೋಗು ಕೊಡ್ತಿರ್ತಾರೆ ಆ ಅರ್ಧೋಡ್ ಬಕ್ಕ ಇಂಕಲ್ ಅವೇನು ಮಿತ್ತು ಕೊಣಪ್ಪ ಅಂಚದು ಪನ ಮುಲ್ಪದ ವಾತಾವರಣ ಇಂಚೋಡ್ ಬಂಡ ಇಲ್ಲಿ ಪಣ್ಣು ಮಗಲು ಮದುವೆ ಹೋಯ್ಡಲ್ಲ ಅಲ್ಲಿ ಇಂಥ ದಿನ ಸಣ್ಣನಿಲ್ಲಾರ್ದು ಶಿಕ್ಷಣಕ್ಕೆ ವಿಡಿಯೋ ಬರ್ಬೋದು ಏಕೆ ಮುಲ್ಪದ ಉತ್ಸವದ ಓಡು ಆ ನಮ್ಮದೊಂದು ಆಚರಣೆ ಮುಲ್ಪ ನಡ್ಕೊಂಡು ಹೋಯ್ತು ಹೆಕ್ಟಸರ್ ಎಂಕಲು ಈ ಉತ್ಸವದ ಬಗ್ಗೆ ಖುಷಿಟ್ಟು ಹೃದಯ ತುಂಬುವುದು ಎಂಕಲು 2 ಬಾತರ ಪರವಡು ಬಂಡಿ ಮನಸ್ಸಾಣಿಕಲು ಅವಶ್ಯ ಕೊರಿಯ ಖುಷಿ ಅಣೆ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವರ್ಷದ నుంచి నడుతుంది చిత్తన ఈ సమితి అంచేత ఎంకల్న బన్నంజే బాబు అమీన్ ఆర్న గుರು ಹಿರಿಯ ಸ್ಥಾನ ಹೊಡೆದು ದಾರು ಎಂಕಲೆ ಮಾರ್ಗದರ್ಶನ ಮಲ್ತೊಂದು ಇದ ಮುಟ್ಟ ಎಂಕಲೇನು ದುಮ್ಮು ಕಣತೊಂದುಲ್ಲೆರು ನನ್ನ ದುಂಬುಗಳ ಎಡ್ಡೆ ರೀತಿಯಲ್ಲಿ ಮಹಾತೆರ್ಲ ಸಂಸ್ಥೆ ಎಲ್ಲ ಒಟ್ಟು ಕೂಡು ಮಹಾತೆರ್ನ ಸದಸ್ಯರು ಮಹಾತೆ ಒಟ್ಟು ಕೂಡ್ದು ನನ್ನ ಎಡ್ಡೆ ಮಲ್ಪಡ್ಕೊಂಡು ಪಿಂಚಿದ ಎಂಕಲ್ನ ಆಸೆ ಅಂಚ ಪುನಃ ಮುಲ್ಪ ಮಾತೆರ್ಲ ಏರು ಎಡ್ಡೆ ಸೇವೆ ಮಲ್ದಿರ ಅಕಲಿಗೆ ಮಾತ್ರೆಗಳೇ ಎಡ್ಡೆ ಆಯ್ತು ಮಾತೆರ ಮಸ್ತ್ ಜನ ಎಂಕಲ್ನ ಪ್ರಾರ್ಥನೆ ಮತ್ತು ಕೊಟ್ಟು ಚಿತ್ತನ ಎಂಕಲ್ನ ಹಿಂದೂಸ್ತಾನ್ ಪೆಟ್ರೋಲಿಯಂ ತಿನ್ನಕಲು ಅಕಲು ಕಾಂಟ್ರಾಕ್ಟ್ ತಿನ್ನಕಲು ಪರ್ಮನೆಂಟ್ ಆದ್ಬೋತೇರು ಅಂಚೆ ಅನೇಕ ಭಕ್ತಿರ ಮೂಲ ಮನಸ್ಸುದಿ ದೇರು ಸೇವೆ ಮಲ್ದಾರ ಅಕಲ್ನ ಪೂರ ಇಲ್ಲೆಲ್ಲ ಉದ್ಧಾರ ಆತಂಡು ಮಾತೆರ್ಲ ಮುಲ್ಪ ಜೋಪಡೋಡು ಇಲ್ಲಿಗೆ ತಿನ್ನಕಲು ಅಕಲು ಇತ್ತೆ ಬಂಗ್ಲೆ ಪೂರ ರಡ್ ಇಲ್ಲು ಮಲ್ತೊಂದಿಲ್ಲೇರೆ ಗಾಡಿ ಬಂಗ್ಲೆ ಪೂರ ಆತಂಡು ಆತ ದೇವೇರ್ನ ಮುಲ್ಪ ಮಹಿಮೆ ಉಂಡು ನನಾತ್ ಪರಮಾತ್ಮೆ ಮಾತೆರನ್ನ ಎಡ್ಡೆ ಮಲ್ಪಡು ಈ ಸ್ಥಳ ಜಾಗ ಬೆಲಗಾವಡು ನಾನು ಇತ್ತಿತ್ತಿತ್ತನ ಈ ದೇವಸ್ಥಾನಲ ನನ್ನ ಎಂಕುಲು ಶಿವಸೇನಾ ಕಾರ್ಯಕರ್ತ ಪಾತಿರದ ನನ್ನ ಅವಲ ಉದ್ಧಾರದ ಎಡ್ಡೆ ಹಾಕೊಂಡು ಬಂದು ಮಾತೆರಿಗ್ಲ ಧನ್ಯವಾದ.
ಬಂದಾಗ ಎಂಕಲ್ನ 35 ವರ್ಷೋಡು ಇನ್ನು ನಮ್ಮ ಟಿವಿದಾಗಲಿಗೆ ಈ ಜಾಗ ನಮ್ಮ ಕರೆಗೆ ಬರ್ತಿರುತ್ತೆ ಆಯ್ಕೆಯನ್ನು ಎಲ್ಲ ಸಂಪೂರ್ಣವಾದ ಎಂಕಲ್ನ ಇಡೀ ಟೀಮುದ ಇಡೀ ನಮ್ಮ ಸಾರ್ವಜನಿಕ ಶನಿ ಪೂಜೆ ಸಮಿತಿದ ಪರವಾದ ಎನ್ನ ಆಯ್ಕೆ ನಿಮಗೆ ಧನ್ಯವಾದ. ಅಂಚನೆ ಎಂಕಲ್ 35 ವರ್ಷ ತುಳು ಕನ್ನಡಿಗರು ಮುಂಬೈ ಮಹಾನಗರ ಪಾಲಿಕೆ ಬ್ರಹ್ಮಸೃಷ್ಟಿ ಬಿಡ್ತು ಈ ನಮ್ಮ ಬ್ರಹ್ಮಸೃಷ್ಟಿ ಬತ್ತ ಭಾರಿ ಬಂದು ಕೊಡೋಡು ಹೆಂಗೆ ಒಗ್ಗಟ್ಟು ಬಂದಾಗ ಕನ್ನಡಿಗರು ಭಾರಿ ಜನ ಭಾರಿ ಜನ ಇದ್ದೇವೆ ಭಾರಿ ಕೊಡೋಡು ಆ ಸನ್ನಿಧಿನ ಇನ್ನು ಎಂಕಲ್ಲ ವ್ಯವಸ್ಥಾಪಕರ ಅಂಚಿನ ಒಂದರ ಹೆಂಗೆ ತಪ್ಪೆ ಬಾಲ್ಯ ಕೊಡಬಾದ ಈ ಜಾಗಗಳು ಒಂದು ಸನ್ನಿಧಿ ನಮ್ಮೆಲ್ಲ ಒಂದು ಹೆಡ್ಡೆ ದೇವಸ್ಥಾನ ಸಾಧನೆ ಹೆಸರದು ಆ ಸಾಧನದ ಪೂರ್ಣ ಎಂಕಲಿಗೆ ವಿಶ್ವಕ್ಕೆ ಬಂದಾಗ ಮೂಲಭೂತ ಒಂದು ಹೆಚ್ಚಿನ ಎಂಕಲ್ನ ಮನ್ನಜ ಬಾಬಾವಿನ ಕರ್ನಾಟಕ ಸ್ವಸ್ಥಿನ ಪಡೆದು ಹೆಚ್ಚಿನ ಅರ್ನ ಈ ಸಂದರ್ಭಗಳು ಅರ್ನ ಬಗ್ಗೆ ಹೆಚ್ಚ ಮನರಿಗೆ ಹೆಚ್ಚಿ ದೇವನ ನಮ್ಮ ಇದಾಗಲಿ ಅರ್ನ ಬೈ ಪತ್ರ ಬೈದ್ರೆ ಎಂಕಲ್ ದೂತ ಅಂಚದ ಮೂಲಕ ನನ್ನ ದುರ್ಗದ ಎಂಕಲ ಕಾರ್ಯಕ್ರಮ ಹಾಕಲಿಕ್ಕೆ ಸಂಪೂರ್ಣ ನಮ್ಮ ನೀವು ಎಂಕಲ್ ಕೊಡುವಂಥ ವಿಷಯಗಳು ನಾನು ಸಾರ್ವಜನಿಕ ಒಟ್ಟು ಎಂಕಲ್ ಸ್ವಯಂ ಸೇವಕರೊಟ್ಟು ಪ್ರತಿಯೊಂದು ಅಂತ ಹೇಳಿ ಧನ್ಯವಾದ. ವರ್ಷ ಎಂಕುಲು ಈ ಒಟ ರೋಡು ಪೂರ ಮಾತಾ ಜಾತಿದ
ಒಂಜ ಜೋಕಲ್ ಲೆಕ್ಕ ಎಂಕುಲು ಪೂರ ಸೇರ್ದು ಈ ಪೂಜೆ ಭಾರಿ ಎಡ್ಡೆಡ್ ಮಲ್ತೊಂದುಲ್ಲ ಬೊಕ್ಕ ಎಂಕಲ್ನ ಫೌಂಡರ್ ಬೊಕ್ಕ ಮಾತಾ ಬನ್ನಂಜಿ ಬಾಬು ಅಮೀನ್ ಆರ್ನ ಆಶೀರ್ವಾದದ ಉಂಡೆಟ್ಟೆ ಎಂಕುಲು ಪೂರ ಈ ದುಂಬ ಪೋಂದು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ದೇಶದ ಮುಲ್ಲೆಡುತ್ತಿನ ಜನಪದ ಸಂಸ್ಕೃತಿ ಏನೊಂದು ಧಾರ್ಮಿಕ ಆಚರಣೆ ಏನೊಂದು ಅವೇನು ಬದುಕಿಲು ಕೊಡೋಂದಲ್ಲ ಅದಕ್ಕೋಸ್ಕರ ನಿಜ ಬದಲ ಸೋಲ್ಮೇಲೆ ಎಂಕಲು ಮುಲ್ಪ ಇನ್ನೊಂದು ಗ್ರಾಮೀಣ ಪ್ರದೇಶದಿಂದ ಹತ್ತು ಒಂದೊಂದು ನಗರನೇ ನಗರದ ಮುಂಬೈ ಮಹಾನಗರದ ಒಂದು ಪ್ರದೇಶಗಳು ಅಂತ ಹಿಂದುಳಿದ ವರ್ಗ ಒಂದು ಕಾಲು ಅಂಚಿತ್ತಿನ ಜಾಗದ ಎಂಕಲು ಮಾತ್ರ ಬದುಕು ಕಟ್ಟುವಂತಿತ್ತಿನ ಪೊರ್ತುಡು ನನ್ನ ಪರಯೇಶಿನ ಪೂಜಾರು ಮುಲ್ಪ ಇರ್ತೇವೆ ಯಾನು ಸಾಧಾರಣ 1977 ಎಂಕಲ್ನ ಬತ್ತಿ ಕೂಡಲೇ ಯಾನಂತ ಊರು ಯಕ್ಷಗಾನ ಇರುತ್ತೆ, ಸಮಾಜ ಸೇವೆ ಇರುತ್ತೆ, ಬೇತೆ ಬೇತೆ ಕೈಂಕರ್ಯ ಮಾಡ್ತೊಂಡುತ್ತೆ ಅದನ್ನಿಟ್ಟಾಗ ಕನ್ನಡ ತನ್ನನ್ನು ತಾನಾದೇ ಅವು ಒಲುಮೆತ್ತೇನೆ ಅದರ ಬತ್ತಿನೇ ಒಂದು ಕೋಟಿತೇನೆ ಪುಸ್ತಕ ಮತ್ತು ಚೊಚ್ಚಲ ಕೃತಿ ಕೋಟಿತೇನೆ ಮುಲ್ಪನೆ ಪ್ರಕಟ ಅದಕ್ಕೆ ಮಾತೈಕಲು ಮಾತೆಲ್ಲ ಕಾರಣ ಅದು ಬಂದು ಮಾತು ಬಂದು ಮುಲ್ಪ ಜಾತೀಯದ ಪ್ರಶ್ನೆನೇ ಬರ್ತೀವಿ ನಮ್ಮ ದೂರ ಬತ್ತಿ ಕೂಡಲೇ ನಮ್ಮ ಬಾಂಧವ್ಯ ಹೆಚ್ಚಿಗೆ ಅವನಿಗೆ ವೃದ್ಧಿ ಅವನಿಗೆ ಹೋಗ್ಬೋದು, ಅಪ್ಯಾಯಮಾನತೆ ಹೆಚ್ಚಿಗೆ ಅವನಿಗೆ ಹೋಗ್ಬೋದು. ಆ ಪ್ರಕಾರವಾದ ಕಡೆಗೆ ಯಕ್ಷಗಾನದವರಿಗೆ ಅರ್ಥಧಾರಿ ಏನಿಟ್ಟು ಅವರ ಮತ್ತು ಸಂಜೀವ ಸುವರ್ಣ ಪಡೆದು ಶನಿ ಪೂಜೆ ಮಾಡ್ಕೊಂಡುತ್ತೆ ಅರಡೆ ಕೆಲವೊಂದು ಆಕರ್ಷಣೆ ಆಡು ಮತ್ತು 10-15 ಜನ ಸಮಾನ ಮನಸ್ಕ ಜವಣ ಅರಡೆ ಆಕರ್ಷಣೆ ಆಡಿ ಅದು ಸ್ವಲ್ಪ ಮತ್ತು ಪೂಜೆ ಮಾಡ್ಕೊಂಡು ಅಡೆಗೆ ಹೋಗುತ್ತೆ ಏನು ಯಕ್ಷಗಾನ ಅರ್ಥಧಾರಿ ಏನಿಟ್ಟು ಅವರ ಎನ್ನ ಒಂದಿಚೂರು ಆ ಜವಣದು ಕೊಡ್ತಾವೆ ಅದಕ್ಕೆ ಒಂದಿಚೂರು ಆಕರ್ಷಣೆ ಎಲ್ಲ ಇರ್ತದೆ ಅದೇನು ಪೂರ್ಣ ಉಪಯೋಗ ಮಾಡ್ತಾರೆ. ನಮ್ಮ ಕಲೆಗೆ ಮಾತಾಡ್ತೋಟಿ ನಮ್ಮಲ್ಲಿ ದಯ ಮಾಡ್ತಾರೆ ಅಲ್ಲಿ ಎಂಟು ಪೂಜೆ ಮಾಡ್ತಾರೆ, 1-2 ಪೂಜೆ ಮಾಡ್ತಾರೆ ಕಡೆಗೆ ನಮ್ಮನೇ ಒಂದು ಮಲ್ಪ ತಗೊಂಡಿದ್ದು ಅದಕ್ಕೆ 100 ರೂಪಾಯಿ ಸಮಾನ ಮನಸ್ಸಿಗೆ ಒಟ್ಟು ಮಾಡ್ತಿದ್ದು 2,000 ರೂಪಾಯಿ
ವರ್ಷದಲ್ಲಿ ವಿಜೃಂಭಣೆದ ಪೂಜೆ ಇಂದಿರಾ ಗಾಂಧಿ ತೀರ್ಪೋಟೆ 2 ವರ್ಷ ತುಂಬ ಅವೇ ಸಂಧಿ ಕಾಲೋಡಿ ಎಂಕಲ್ನ ಸಂಸ್ಥೆ ಪ್ರಾರಂಭ ತುಂಬಿಕೊಂಡು ಅದಕ್ಕೆ ಸಾಮಾನ್ಯವಾದ ಊರ್ದರಲ್ಲೊಂದು ಭಿನ್ನ ಭೇದ ಮಾಡ್ಕೊಂಡು ಭಾವನೆ ಬದಲಿ ಆಗ್ಬಿಡಿ ಅಂಕೆತ್ತನ ಸಮಿತಿಯನ್ನು ಮುಕ್ತಾಯ ಮಾಡ್ಕೊಂಡಾಗ ದೊಂಬಿಲಿದ್ದ ನಾಡಿನ ಬಗ್ಗೆ ಹೇಳ್ಕೊಂಡು ಗುರುವಾರ ಆಡ್ಕೊಂಡೆ ದೀಪ ಕೊತ್ತಾರು ಮಾತ್ರ ನಿಗಲೆ ಅಧಿಕಾರ ದೀಪ ತೆಕ್ಕಲಿಗೆ ಇದ್ದೀವಿ ಹಾಗೆ ನಡ್ತೋಗ್ತೇನೆ ಮತ್ತು ಒಂದು ಸಮಿತಿ ಇರ್ತದೆ ಸ್ವಲ್ಪ ಎಂಕಲ್ ನಲ್ಪನೇ ಚಟುವಟಿಕೆ ಇರ್ತದೆ ಎಲ್ಲ ಈ ಇಲ್ಲಡೆ ಚಟುವಟಿಕೆ ಇರ್ತದೆ ಮಾತೆಲ್ಲ ಒಂದೇ ಮನಸ್ಸಲ್ಲಿ ಒಂದೇ ಕೊಡಿ ಹಿಡಿಯಿತು ಇಲ್ಲ ಪಡ್ತೀನಿ ಇರ್ತದೆ ಇರ್ತದೆ ಆಯ್ತು ಪಕ್ಕ ಒಂದು ಎಲ್ಲಿಯ ಸ್ವಲ್ಪ ದತ್ತ ಮಂದಿರ ಪಡ್ತಿತ್ತು ಒಂದು ಭಜನೆ ಮಲ್ಪಡೆ ಶುರು ಮಾಡ್ತಾರೆ ಅದು ತಿಳಿದು ಅದು ಓಟು ಅಂತ ಹಣ ಒಟ್ಟಾಗ ಶುರುವಾಡು ಉಮೇದತ್ತೆ ಹಣ ಒಟ್ಟಾಗ ಶುರುವಾಗಿ ಕೂಡಲೇ ಮುಂದೆ ತುಳಿದು ತಿರ್ತಿ ಸ್ವರಾಜ್ ಸೊಸೈಟಿ ಪಡೆದಿತ್ತು ಅಲ್ಪ 1 ಲಕ್ಷ ಚಿಲ್ಲರೆ ಒಂದು ಜಾಗ ಖರೀದಿ ಮಾಡ್ತದೆ ಅಲ್ಪ ಎಲ್ಲಿ ಮಂದಿರ ಮಾಡ್ತಾರೆ ಅಂದಲ್ಲಿ ಸಮಾಧಾನ ಆಗಿ ಶನಿ ದೇವರಿಗೆ ಬದಲಿಗೆ ಮನಸ್ಸು ಅಂತ ಒಳ್ಳೆಯದು ಕೊಂಚ ಸಾರ್ವಜನಿಕವಾಗಿ ನಡೆದಾಡುವ ಜಾಗ ಸ್ವಲ್ಪ ಕಡೆನ 82 ಸಂಘ ಸ್ಥಾಪನೆ ಆಗಿ 2007 ನಮ್ಮ ರಜತ ಮಹೋತ್ಸವ ವಿಜೃಂಭಣದ ರಜತ ಮಹೋತ್ಸವ ನಮ್ಮಲ್ಲಿ ಪೆಂಚಿನಾಗ ಕರ್ಮದ ಚಪ್ಪರ ಮಲ್ತ ಮಂಟಪ ಮಲ್ತ ಬಜ್ಜೆದ ಕಂಬ ಮಲ್ತ ಇಡೀ ಊರದ ಹೆಂಚಿನ ಒಂದು ವೈವಿಧ್ಯತೆ ಅవి ಮಾತಾಡೋದು ಪಾಡಿ ಅವು ಹೆಂಚಿನ ನನಗ ಏನು ಊರು ಕೊಡಿಗಡೆ ಶನಿ ಪೂಜೆ ಅರ್ಥ ಬಂದರೆ ಹೋಗುತ್ತೆ ಇಡೀ ಮಹಾನಗರದ ಮುಲ್ಲೆ ಒಂದು 15 ಶನಿ ಪೂಜಾ ಸಂಸ್ಥೆಗಳಲ್ಲಿ ಇಡೀ ಬರ್ತಾರೆ ಬರ್ತೀವಿ ಒರಿಯಲ್ಲಿ ಬರ್ತಾರೆ ಅವು ಆಕರ್ಷಣೆ ಇನೇ ಹೊಡೆಬಿಟ್ಟನ್ನು ಮಧ್ಯಾಹ್ನ ಕೊಟ್ಟು ಒಂದು 5,000 ಜನಕ್ಕೂ ಮಾಡ್ತಾ ಪೂಜೆ ಏಕೆಲ್ಲ ಕೈದು ಬಂದು ಪೂಜೆ ನಮ್ಮ ಒಂದು ತಪ್ಪಾಲ್ದಲ್ಲಿ ಏನ ಕೆಲಸ ಪೇದೆ ಪೋಸ್ಟದ ಒಡೆಗೆ ಒರಿಯಡ್ದು ಮುಟ್ಟವನ ಕೆಲಸ ಮಾತ್ರ ನಮ್ಮ ಕೈಂಕರ್ಯ ಮಾತ್ರ ನಿಮಿತ್ತ ಮಾತ್ರ ಭಾವಸವ್ಯ ಸಾಕ್ಷಿ ಬಿಡ್ಲಿಕ್ಕೆ ನಮ್ಮದು ಆಲೋಚಿ ಇದೆಡ್ದು ಬರ್ತೀನೇನು ಜನಕ್ಕೆ ಕೊಲ್ಪ ಅಂತ ಭಾರಿ ಸಂತೋಷ ಆಗ್ಬೋದು ಊಟಲ್ಲಿ ಉರ್ಕೊಂಡು ಬರ್ಕೊಂಡು ದೇವರು ಉಲ್ಲೇಖ ಬಂದು ಕೆಂಕಲ್ ಪಟ್ಟುಕೊಂಡೆ ಗೊತ್ತಾಗ ಮಾತಾಡಲ್ಲ ಅದರಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಮಾಡು ನಮ್ಮ ಒಂದು 150 ಜನ ಸಾಧಾರಣ ವರ್ಕರ್ಸ್ ಇರ್ತೇವೆ ಹಾಗೆಲ್ಲ ಮಾತ್ರ ಭವಿಷ್ಯನೇ ಅದು ಎಡ್ಡೆತ್ತು ಜನ ಯಾಕಂದ್ರೆ ಎದಗಲ್ಲದ ಮಾಯವಾಡಿ ದೇವರನ್ನ ಆದುಕೊಂಡು ಅದೆಲ್ಲ ಶಾಶ್ವತ ಕೆಲಸ ಎಡ್ಡೆ ರೀತಿದು ನೀನು ಪೂರ್ಣನೂ ನನ್ಕಲ್ಲ ಒಂದು ಆತ್ಮತೃಪ್ತಿ ಉಂಟು ಅದ್ರ ಮತ್ತೆ ಸೇವೆ ಮಲ್ತೊಂದು ಮುಲ್ಪಡೆದು ಸೇವೆ ಮಲ್ತಂತೆ ಪ್ರತಿ ಜವನೆಲ್ಲ ದೂರ ಶಾಲೆ ಪನ್ಮೇಲೆ ಹೋಯಿರು ನವಿ ಮುಂಬೈ ಹೋಯಿತು ಅಡ್ಡೆ ಹಾಗೆ ಸಂತೋಷ ಕೋಟೆಯಲ್ಲಿ ಪಡ್ಲಿಕ್ಕನೆ ಅದ್ರ ಮತ್ತೆ ಬಾಲ್ಯ ಮುಲ್ಪಡೆದು ಮಲ್ಯ ಆಯ್ತು ಅಂದ್ರೆ ಪ್ರತಿ ಒರಿಯಾಗ ಒಂದು ಆತ್ಮ ಭರವಸೆ ಉಂಟು ಎಕ್ಕಲಿಗೆ ಅಡ್ಡೆ ಹಾಕೋನು ಎಡ್ಡೆನ್ನ ನಾವು ಮನಸ್ಸಲ್ಲಿ ಚಿಂತನೆ ಎಡ್ಡೆನೇ ಅವ್ನು ಹೋಗ್ಬೋದು ಅಂಚ ನಮ್ಮ 25ನೇ ವರ್ಷಡು ಒಂದು ಏನ ಬೆಳ್ಳಿ ಹಬ್ಬ ಅಂತ ನನ್ನ ಸದ್ಯೋಡೆ ಒಂದು ಕಾಲೋಡು ಸುವರ್ಣ ಮಹೋತ್ಸವ ಹಾಕೋದು ಮತ್ತು ಹೆಚ್ಚಿನ ಮನುಷ್ಯಗೆ ಕೋಟಿ ಜನ್ಮರಾಶಿ ನಮ್ಮ ಮನುಷ್ಯರಾದ ಕುಡಿದು ಬೈದ ಮನುಷ್ಯರಾದ ಕುಡಿದು ಬೈದ ನಮ್ಮ ಕೆಲವು ವಿಶೇಷತೆ ಉಂಟು ಇತರ ಪ್ರಾಣಿಗಳ ಅಂತೆಲ್ಲ ಪಾತ್ರದ ವ್ಯವಸ್ಥೆ ಉಂಟು ಮಿದುಳು ಉಂಟು ಆಲೋಚನೆ ಮಲ್ಕೊಂಡು ತಾಗು ಒಳಿತು ಕೆಡುಕು ಆಲೋಚನೆ ಮಲ್ಕೊಂಡು ಶಕ್ತಿ ಉಂಟು ಆ ಶಕ್ತಿನ ಉಪಯೋಗ ಮಾತ್ರ ಕುಡುವರಿಯೋದು ನಮ್ಮ ಲೆಕ್ಕತ್ತಿನಾಗೆಲ್ಲ ಎಂಕಲ್ ಮುಲ್ಪ ಒಂದು 5 ಕಿಲೋಮೀಟರ್ ವ್ಯಾಪ್ತಿದ್ದು ಮರಾಠಿದಾಗ ತೀರ್ಪ ಇರದೆ ಹಿಂದಿದಾಗ ತೀರ್ಪ ಇರದೆ ಚಟ್ಟ ಕಟ್ಟೆ ಎಂಕಲೇ ಬೋಪ ಎಂಕಲೇ ಪುಣದುಂಬುವ ಅವನಿಗೆ ಆತ್ಮತೃಪ್ತಿ ಆಗ್ತದೆ ಎಂಕಲ್ ನೂದು ಜನ ಎಂಕಲ್ ಬೆತ್ತಟ್ಟಿ ಆಗಲಿ ಅವೇನು ಮಲ್ತೊಂದೇ ಯಾನಿದೆ ಪೂರ್ಣ ಬೋದು ಉತ್ತಿದ್ದಾರೆ ಅದ್ರಲ್ಲಿ ಮಲ್ತೊಂದು ವರ್ಷದ ಜನಿದೇವರು ಬೈಕು ಈ ಬಂಧುತ್ವ ರಕ್ತ ಸಂಬಂಧ ಮೀರಿನ ಚಿತ್ತಿನ ಅರ್ಧ ಕಿಲೋ ಪ್ರೀತಿ ಕೊರಲೇನು ಅಂಗಡಿಗೆ ತಂದ್ರೆ ಬರ್ತೀವಿ ಅವು ಪರಸ್ಪರ ನಮ್ಮ ಒರಿಯಾಡ್ದರಿ ಮನುಷ್ಯ 15 ಬರ್ತಾರೆ ಏಕೆ ಈದ್ ಕೊಟ್ಟು ಸಂಸ್ಥೆ ಮಲ್ತೊಂದಿಲ್ಲ ನಿಗಲ ಕಣ್ಣೆದುರುಡೆ ತೋಜು ಉಂಟು ದೇವರ ವೈಭವಡುಲ್ಲ ಇಂತೆಲ್ಲ ಸಂತೋಷ ಸೇವೆ ಮಲ್ಪ ಮುಲ್ಪ ಸೇವೆ ಮಲ್ಪನಾಗಲಿ ಎರೆಗಲ ತನ್ನ ಪಂಪಿಂತಿತ್ತಿನ ಅಹಂ ಬ್ರಹ್ಮಾಸ್ತಿ ಹೆಂಗ್ ನಾವು ಅನ್ಪಿನ ಎರೆಗಲ ಹೆಚ್ಚಿ ಅವು ಖಂಡಿತ
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಾರ್ಷಿಕೋತ್ಸವ ಮಾಡ್ತದೆ ಐಟಿ ಹಿರಿಯರಾಯಿನ ಬಣ್ಣಂಜಿ ಬಾಬು ಅಮೀನ್ನ ನೇತೃತ್ವಡು ಅಂಚನೆ ದುಂಬುದ ಟ್ರಸ್ಟಿ ಆಯ್ನ ವಿಠಲ್ ಎಮ್ಮನ್ ಅಂಚನೆ ಮಸ್ತಿನ ಶ್ರದ್ಧಾಂಜಲಿ ಅತ್ತನ ಕೇಳಂಜಿಟ್ಟ ಅಂಚ ಹಿರಿಯರಾಯಿನ ನೇತೃತ್ವಡು ಎಂಕಲ ಕಾರ್ಯಕ್ರಮ ನಡೆದು ಎಂಕಲ್ ಎಲ್ಲಿ ಉಪನಗರ ದಿಂಚಿನೆಡೆ ಎಲ್ಲಿ ದಿಂಚಿಲ ಸೇವೆ ಮಲ್ತು ಬೈತಿನಕಲು ಇತ್ತೆ ಮುಟ್ಟಲ್ಲ ಎಂಕಲ್ ಮಲ್ತೊಂದುಲ್ಲ ನನ್ನ ದುಂಬುಗ್ಲ ಮಲ್ಪಿರಂಡು ಅಂಚನೆ 35ನೇ ವರ್ಷದ ಒಂದು ಈ ವರ್ಷದ ಎಂಕಲ ವಾರ್ಷಿಕ ಪೂಜೆ ಎನ್ನ ಪ್ರಾಯಲ ಆತೆ ಯಾನ್ ನೆಟ್ಟಿದ ಫಸ್ಟ್ ಶನಿ ಪೂಜೆ ಎನ್ನ ಪಪ್ಪ ಮಗುಲ್ನ ಬಗ ಯಾನ್ ಬಂಜಿಡಿದ್ದೆ ಅಂಚ ಪಂಡ ಎನ್ನ ಒಂಜಿ
ಮಸ್ತ್ ಎಡ್ಡೆಂತಿನ ಕನೆಕ್ಟ್ ಉಂಡು ಸಂಸ್ಥೆದೊಟ್ಟಿಗೆ ಅಂಚ ಹಿಂದೂ ಪೂಜೆಲ ಇಂಚಿನೇ ಈತ್ ವರ್ಷದ ಪೂಜೆ ಆಯ್ಲೆಕನೆ ಎಡ್ಡೆಡ್ ರಾವಣ ನಿಂಕ್ಲು ಶನಿದೇವನ ಆಶೀರ್ವಾದ ಕಾಣಿಕೆಯನ್ನು ಸಂದಾಯ ಬರ್ತದೆ ಕಲಶ ಸುಮುಹೂರ್ತ ಅಂಚೆ ಇದ್ರನ್ನ ಇಡೀ ಸಮಿತಿದಾಗಲೇ ಪತ್ತಪ್ರವಾಲೆಯನ್ನು ಒತ್ತು ಬಂತಂದು ಮಲ್ಪಕ್ಕಿಚ್ಚಿನಿ ಪ್ರಾರ್ಥನೆ ನನಗ ಸರ್ವವಿದ್ಯೆಲ್ಲ ದೂರ ಬಂಕುನ ಮಹಾಗಣಪತಿ ದೇವರೇ ಅಂಚನೆ ಕಟಿಯಲ್ಲ ಉಲ್ಲಾಲ್ತಿ ಎಂಕಲೆ ನಮ್ಮದಿಂತಿನ ಶಕ್ತಿ ಈ ಕ್ಷೇತ್ರನು ನಡಪನು ನಿಂತಿತ್ತಿನ ಅಪ್ಪ ಮಹಂಕಾಳಿ ಅಂಚನೆ ಸತ್ಯನಾರಾಯಣ ದೇವರೇ ಮಾದ ದೈವ ಸಾನ್ನಿಧ್ಯರು ಛಾಯಾ ಮಾರ್ತಾಂಡ ಸುಕುಮಾರ ಏಕ ತ್ರಿಶೂಲಧಾರಿ ಪರಮಾತ್ಮ ಇದನ್ನ ಅಪಾರವಾಗಿ ಚಿತ್ತಿನ ಮಹಿಮೆಯನ್ನು ಎಂಕಲೆಗೆ ಅರ್ಥ ಮಾಡ್ಕೊಳ್ಳಲು ಸಾಧ್ಯ ಒಂದು ಅಂಡಲ ಎಂಕಲ್ನ ಪೂರ್ವ ಹಿರಿಯರು ಈ ಮುಂಬೈ ಮಹಾನಗರಗಳು ಕಂಡುಕೊಡ್ತಿನ ಪ್ರಕಾರವಾದ ಅರ್ಥಕರ್ಣಗಳು ಪೂಜೆ ಮಂತ್ರದಲ್ಲಿ ಕಲಶ ಯತ್ನಿತ್ತಿನ ಕೊಟ್ಟರು ಅವು ವಿಷಯಗಳಿಗೆ ಅಮೃತಗಳಿಗೆ ಇಂಚಿನಿಟ್ಟೆಲ್ಲ ಎಂಕಲು ಪಂಜಿನ ಜನನ ಬೆರಿತು ಮರಣ ಮಾನವ ಸರ್ವ ಕುಡಿದು ಬೈದಿನಾಗಲಿ ಈತನ ಈ ಕ್ಷೇತ್ರದ ಈತನ ಅಪಾರವಾಗಿ ಮಹಿಮೆ ಅಗಲಿಗೆ ಮಾತರಗಲ ಸೇರ್ತಿನ ಈತನ ಪುಣ್ಯ ಕಥಾ ಮಾಗೋಡು ಭಾಗವಹಿಸಿ ಬೈದಿತ್ತಿನ ಮಾತ ಭಕ್ತರಿಗೆಲ್ಲ ಆಯಾರ ಭಾಗ್ಯಲ್ಲ ಅಷ್ಟೈಶ್ವರ್ಯ ಇಷ್ಟ ಆತಲ್ಲ ಒದಗಿಸಿಕೊಟ್ಟು ಪೋಯಿನಲ್ಪ ಬತ್ತಿನಲ್ಪ ಮಾನ ಪ್ರಾಣವನ್ನು ಕಾತದು ಕೊರ್ಪಿನ ಮಹತ್ತರವಾಯಿನ ಹೊಣೆಗಾರಿಕೆ ನಾವು ಇತ್ತೆ ಕಲಶವನ್ನು ಏತ ಎಂಟಲ್ಲಿ ಅಪ್ಪಣೆಗೊಂಡು ಹೊಂದಿದ್ದ ಸನ್ನಿಧಾನ ಛಾಯಾ ಮಾರ್ತಾಂಡ ಸುಕುಮಾರನ ಮಲ್ಲಾಧಿಪತಿ ಶನೀಶ್ವರನ ಪಾದಾರವಲ್ಲಕ್ಕೆ ಗೋವಿಂದಾದಿ ಗೋವಿಂದ ನಮ್ಮ ಟಿ ವಿಗಳಿಗೆ ನಮಸ್ಕಾರ ಇಂಕಲ ಸಂಸದಗಳ ಮಾತ್ರ ನಿಮಗೆ ನಮಸ್ಕಾರ ಓಕೆ ಇನ್ನಿಂತ ಇಂಕಲ 35 ವರ್ಷದ ಪೂಜೆ ಉಂಟು ಭಾರಿ ವಿಜೃಂಭಣೆ ನಡತೊಂದುಂಡು ದುಂಬಗಳ ನಡತೊಂದು ಉಪ್ಪು ಒಕ್ಕ ಮಾತೆಲ್ಲ ಹಿರಿಯರ್ನಗಳ ಸಾಯಲ್ಲ ಉಂಡು ಏಕ್ ಅಗಲ ಆಶೀರ್ವಾದ ಇತ್ತರೆ ಹಿಂಗೆ ದುಂಪು ಒಂದಿಲ್ಲ ನಲ್ಲ ದುಂಪು ಒಂದು ಉಪ್ಪು ಏಕೆ ಇನ್ನಿಂತ ಇಂಕಲ 35 ವರ್ಷದ ಪೂಜೆದ ಭಾರಿ ವಿಜೃಂಭಣೆ ಆವಡಂದು ದೇವಳಿಗೆ ಇನ್ನೊಂದು
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.